ಲಘುಪುರುಷಾಕಾರಂ ಶಂಖಚಕ್ರಾಸೈಧಾರಿಣಂ ಸಹಸ್ರಶೀರ್ಷಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಆತ್ಮೀಯ ಎಲ್ಲ ಯೋಗ ಬಂಧುಗಳಿಗೆ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತು ಯೋಗಾಸನದ ಅಭ್ಯಾಸವನ್ನು ಮಾಡೋಣ. ಅದಕ್ಕೆ ಮುಂಚಿತವಾಗಿ ಶ್ರೀ ಗುರುಗಳ ಚರಣಾರವಿಂದವನ್ನು ಸ್ಮರಣೆ ಮಾಡಿಕೊಳ್ಳೋಣ. ಪತಂಜಲಿ ಮಹಾಮುನಿಗಳು ಜಗತ್ತಿಗೆ ಯೋಗಶಾಸ್ತ್ರವನ್ನು ನೀಡಿದವರು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಷ್ಟಾಂಗ ಯೋಗ. ಈ ಅಷ್ಟಾಂಗ ಯೋಗದ ಮುಖಾಂತರವಾಗಿ ಶರೀರಕ್ಕೆ, ಮನಸ್ಸಿಗೆ, ಬುದ್ಧಿಗೆ ವಿಶೇಷವಾಗಿರುವಂತಹ ಶಕ್ತಿಯನ್ನು ನೀಡುವಂತಹ ಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟಿರುವಂತಹ ಪತಂಜಲಿ ಮಹಾಮುನಿಗಳ ದಿವ್ಯಾಂಗ್ರಿಗಳಿಗೆ ಅಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಇವತ್ತಿನಿಂದ ಜೂನ್ 21ನೇ ತಾರೀಕಿನವರೆಗೆ ವಿಶ್ವ ಯೋಗ ದಿನದವರೆಗೆ ನಡೆಯುವಂತಹ ಈ ಯೋಗಾಭ್ಯಾಸ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತಮ್ಮ ತನು ಮನ ಧನ ಮುಖಾಂತರವಾಗಿ ಈ ಕಾರ್ಯದಲ್ಲಿ ತೊಡಗಿಕೊಳ್ಳೋಣ. ಅದಕ್ಕೆ ಬೇಕಾದ ಶಕ್ತಿಯನ್ನು ಆ ಗುರುಗಳು ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಸಂಚಿಕೆಯಲ್ಲಿ ಬರುವಂತಹ ಆಸನಗಳ ಅಭ್ಯಾಸವನ್ನು ಮಾಡೋಣ. ಅದರ ಮುಖಾಂತರವಾಗಿ ನಮ್ಮ ಶರೀರ, ಮನ, ಬುದ್ಧಿಗೆ ಬೇಕಾದ ಶಕ್ತಿಯನ್ನು ಆರ್ಜಿಸಿಕೊಳ್ಳೋಣ. ಕೊರೋನಾದ ಮಹಾಮಾರಿ ಜಗತ್ತನ್ನು ತಲ್ಲಣಗೊಳಿಸ್ತಾ ಇರುವ ಸಂದರ್ಭದಲ್ಲಿ ಯೋಗಾಭ್ಯಾಸ ನಿಮಗೆ ಹೊಸ ದಿಕ್ಕನ್ನು, ಹೊಸ ಧೈರ್ಯವನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು ನೀಡುವುದರಲ್ಲಿ ಸಂಶಯವಿಲ್ಲ. ಅದಕ್ಕೋಸ್ಕರ ನೀವೆಲ್ಲರೂ ಇದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಎಂಬುದಾಗಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಯೋಗಾಭ್ಯಾಸಕ್ಕೆ ನಾವು ತೊಡಗೋಣ. ಹರಿ ಓಂ. ಇವತ್ತಿನ ಸಂಚಿಕೆಯಲ್ಲಿ ನಾವು ಆಸನಗಳ ಅಭ್ಯಾಸವನ್ನು ಮಾಡೋಣ. ಆಸನಗಳಲ್ಲಿ ಬೇರೆ ಬೇರೆ ರೀತಿಯ ಆಸನಗಳಿದೆ. ಇವತ್ತು ನಾವು ಪದ್ಮಾಸನವನ್ನು ಮಾಡೋಣ. ಧ್ಯಾನಕ್ಕೆ, ಪ್ರಾಣಾಯಾಮಕ್ಕೆ ತುಂಬ ಸೂಕ್ತವಾಗಿರುವ ಆಸನ ಅಂದರೆ ವಜ್ರಾಸನ. ಅದರ ಹತ್ತಿರದ ಇನ್ನೊಂದು ಆಸನ ಪದ್ಮಾಸನ. ತಾವರೆಯ ದಳದಂತೆ ಇರುವುದರಿಂದ ಇದನ್ನು ಪದ್ಮಾಸನ ಅಂತ ಹೇಳಿದ್ದಾರೆ. ಪದ್ಮಾಸನವನ್ನು ಮಾಡೋದಕ್ಕೆ ಮುಂಚಿತವಾಗಿ ಆ ಪದ್ಮಾಸನವನ್ನು ಮಾಡಲಿಕ್ಕಿರ್ತಕ್ಕಂಥ ಪೂರ್ವ ತಯಾರಿ. ಈಗ ಯೋಗಾಸನ ಮಾಡಬೇಕಾದ್ರೆ ಸ್ವಲ್ಪ ಉಷ್ಣ ವ್ಯಾಯಾಮ, ಶಿಥಿಲೀಕರಣ ವ್ಯಾಯಾಮ ಅಂತೆಲ್ಲ ಹೇಳ್ತಾರೆ, ಶರೀರವನ್ನು ಸಡಿಲ ಮಾಡಿಕೊಳ್ಳುವಂಥದ್ದು. ಅದೇ ರೀತಿ ಇಲ್ಲಿ ಪದ್ಮಾಸನದ ಪೂರ್ವಭಾವಿಯಾಗಿರುವಂಥ ಕೆಲವು ವಿಷಯಗಳನ್ನು ಗಮನಿಸ್ತಾ ಪದ್ಮಾಸನಕ್ಕೆ ಹೋಗೋಣ. ನೋಡಿ, ಈಗ ಕಾಲಿನ ಕೆಲವು ಕ್ರಿಯೆಗಳನ್ನು ಮಾಡ್ತಾರೆ. ಆ ಕ್ರಿಯೆಗಳನ್ನು ಮಾಡುವುದರಿಂದ ಆಗ ಸ್ವಲ್ಪ ನಮ್ಮ ಸೊಂಟದ ಕೆಳಭಾಗ, ವಿಶೇಷವಾಗಿ ಕಾಲಿನ ಸಂದುಗಳು ಅದೆಲ್ಲ ಸಡಿಲ ಆಗತ್ತೆ. ಅದರ ಪರಿಣಾಮವಾಗಿ ಮುಂದೆ ಪದ್ಮಾಸನ ಮಾಡಲಿಕ್ಕೆ ಸ್ವಲ್ಪ ಸಲೀಸಾಗಿ ಮಾಡಲಿಕ್ಕೆ ಸುಲಭ ಆಗತ್ತೆ. ಈಗ ಸ್ವಲ್ಪ ಚಿಟ್ಟೆ ಹಾರುವಾಗ ಹೇಗೆ ತಮ್ಮ ರೆಕ್ಕೆಯನ್ನು ಹೊಡಿತದೋ ಹಾಗೆ ಸ್ವಲ್ಪ ಹೊಡ್ಕೊಂಡ್ರೆ ಸ್ವಲ್ಪ ಕೆಳಗಡೆ ತಳ್ಳಬೇಕಾಗತ್ತೆ. ಅದನ್ನು ತಳ್ಳಿದರೆ ಸುಲಭ ಆಗುತ್ತೆ. ಆ ತಳ್ಳುವಿಕೆ ಕ್ರಿಯೆಯಿಂದಾಗಿ ಮುಂದಕ್ಕೆ ನಿಮಗೆ ಲಾಭ ಆಗುತ್ತೆ. ಹಾಗೆಯೇ ಕಾಲನ್ನು ಸ್ವಲ್ಪ ಮುಂದೆ ಹಿಂದೆ ಸರಿಸುವಂಥ ಕ್ರಿಯೆ, ಕಾಲನ್ನು ಮುಂದಕ್ಕೆ ಹಿಂದಕ್ಕೆ ಸರಿಸುವ ಕ್ರಿಯೆಯನ್ನು ಮಾಡಿಕೊಂಡ್ರೂ ಕೂಡ ಆಗ ಸ್ವಲ್ಪ ಸಲೀಸಾಗತ್ತೆ. ಕಾಲಿನ ಮಂಡಿಗೆ ಅಲ್ಲೆಲ್ಲ ನರನಾಡಿ ಹಿಡ್ಕೊಂಡಿದ್ದರೆ ಸ್ವಲ್ಪ ಸುಲಭ ಆಗುತ್ತೆ. ಇನ್ನು ಒಂದು ಕಾಲನ್ನು ಮಾತ್ರ ಹಿಡ್ಕೊಂಡು ಸ್ವಲ್ಪ ಮೇಲಕ್ಕೆ ಕೆಳಗಡೆ ಎತ್ತುವುದರಿಂದ ಸ್ವಲ್ಪ ಕಾಲನ್ನು ಬೆಂಡ್ ಮಾಡಿಕೊಂಡು ಎತ್ಕೊಂಡ್ರೆ ಸ್ವಲ್ಪ ಸುಲಭ ಆಗುತ್ತೆ.
ನೋಡಿ ಈ ರೀತಿ ಸ್ವಲ್ಪ ಮೇಲಕ್ಕೆ ಎತ್ತುವುದರಿಂದ ಆವಾಗ ಮತ್ತೆ ಪದ್ಮಾಸನ ಮಾಡಲಿಕ್ಕೆ ಸುಲಭ ಆಗುತ್ತೆ. ಇದನ್ನು ಮಾಡುವ ಸಂದರ್ಭದಲ್ಲಿ ಎಲ್ಲ ಸಮಯ ಗಮನಿಸಬೇಕಾದ್ದೇನೆಂದರೆ ನಮ್ಮ ಸೊಂಟ ಅದನ್ನು ಸ್ವಲ್ಪ ಆದಷ್ಟು ನೇರ ಇಟ್ಟುಕೊಳ್ಳುವ ಪ್ರಯತ್ನ ಇರಬೇಕು. ಒಮ್ಮೆ ಕುಸಿದು ಹೋಗುತ್ತೆ ನಮ್ಮದು ಸೊಂಟದ ಭಾಗವನ್ನು ಗಮನಿಸಿಕೊಳ್ಳಬೇಕು. ಇಲ್ಲಿ ನೋಡಿ ಹಿಂದೆ ಮುಂದಕ್ಕೆ ತರುವುದರಿಂದ ಆ ಸಂದಿನಲ್ಲಿ ಒಂದು ರೀತಿಯ ಸಡಿಲತೆ ಉಂಟಾಗುತ್ತೆ. ಅದನ್ನು ಗಮನಿಸಿಕೊಂಡು ಸ್ವಲ್ಪ ಮಾಡಿಕೊಳ್ಳೋದು ಒಳ್ಳೆಯದು. ಇನ್ನು ಪ್ರಥಮವಾಗಿ ನಾವು ಮಾಡುವಾಗ ಕಾಲನ್ನು ಸ್ವಲ್ಪ ತೆಗೆದಿಟ್ಟುಕೊಳ್ಬೇಕು. ಪೂರ್ಣ ಸ್ಥಿತಿಗೆ ಹೋಗಲಿಕ್ಕೆ ಹೋಗಬಾರ್ದು, ಎಲ್ರಿಗೆ ಅದು ಅಸಾಧ್ಯ. ಅದಕ್ಕೆ ಪದ್ಮಾಸನದ ಮೊದಲ ಹಂತ ಏನಂದರೆ ಒಂದು ಕಾಲನ್ನು ಅಗಲ ಮಾಡಿಕೊಳ್ಬೇಕು. ಪ್ರಥಮ ಎರಡೂ ಕಾಲನ್ನು ಅಗಲ ಮಾಡ್ಕೊಳ್ಳಿ, ಪೂರ್ಣ ಅಗಲ ಆಗಲಿ. ಅಗಲ ಆದ ಮೇಲೆ ಯಾವುದೇ ಕಾಲು ಎಡಕಾಲು ಒಳ್ಳೆಯದು, ಎಡಕಾಲನ್ನು ಸ್ವಲ್ಪ ಎತ್ತಿ ಮಡಚಿ ಮಂಡಿಯಿಂದ ಸ್ವಲ್ಪ ಮುಂದೆ ಇಟ್ಟುಕೊಂಡ್ರೆ ಸಾಕು, ತುಂಬ ಹಿಂದಕ್ಕೆ ಕೊಂಡೋಗಬಾರ್ದು. ಮಂಡಿಯ ಹತ್ತಿರ ಯಾರ್ಯಾರು ತುಂಬ ಕಷ್ಟಪಡ್ತಾ ಇದ್ದೀರಿ ಅವರು ಈ ಸ್ಥಿತಿಯಲ್ಲಿ ಸ್ವಲ್ಪ ತುದಿ ಬೆರಳಿನ ಹತ್ತಿರ ಇಟ್ಟುಕೊಂಡ್ರೆ ಸಾಕು. ಇನ್ನು ಎರಡನೇ ಕಾಲನ್ನು ಇಡಬೇಕಾದ್ರೆ ಅದನ್ನು ಸ್ವಲ್ಪ ಹತ್ತಿರ ತರಬೇಕು. ಮೊದಲು ಸ್ವಲ್ಪ ಮಡಿಚಿ ಹತ್ತಿರಕ್ಕೆ ತರೋದು, ಹಾಗೆ ಸ್ವಲ್ಪ ನಿಧಾನಕ್ಕೆ ಹತ್ತಿರಕ್ಕೆ ತಂದು ಆಮೇಲೆ ಕೈಯನ್ನು ಅದರ ಅಡಿಯಿಂದ ಹಾಕಿಕೊಳ್ಬೇಕು. ಆಗ ನಿಮಗೆ ತೆಗಿಲಿಕ್ಕೆ ಸುಲಭ ಆಗುತ್ತೆ. ಹೀಗೆ ಸ್ವಲ್ಪ ಪದ್ಮಾಸನವನ್ನು ಮಾಡಲಿಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ಪದ್ಮಾಸನ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ. ಸೊಂಟದ ಭಾಗವನ್ನು ಸ್ವಲ್ಪ ನೇರ ಮಾಡಿಕೊಂಡು ಚಿನ್ಮುದ್ರೆ ಮುಂದೆ 3 ಬೆರಳುಗಳು ಒಟ್ಟಿಗೆ, ತೋರು ಬೆರಳು ಮತ್ತು ಹೆಬ್ಬೆರಳು ಒಟ್ಟಿಗೆ. ಇದು ಧ್ಯಾನಕ್ಕೆ ಕೂತುಕೊಳ್ಳುವಂತಹ ಸ್ಥಿತಿ. ಇಲ್ಲಿ ನೋಡಿ ಬೆನ್ನೆಲುಬು ನೇರ ಆಗಿದೆ, ಸೊಂಟದಿಂದ ಶರೀರವನ್ನು ಮೇಲೆ ಕೆತ್ತರಿಸಿದ್ದಾರೆ. ನೋಡಿ ಹೃದಯದ ಭಾಗವನ್ನು ಗಮನಿಸಿ. ಹೃದಯದ ಪುಪ್ಪಸ ಅಂತ ಹೇಳ್ತೀವಿ, ಅಲ್ಲಿ ನೋಡಿ ಹಿಗ್ಗಿದೆ. ಅದು ಆ ಪಕ್ಕೆಲುಬುಗಳನ್ನು ಹಿಗ್ಗಿಸಿಕೊಳ್ಬೇಕು. ಕುತ್ತಿಗೆಯ ಮೇಲೆ ತಲೆಯ ಸಮಭಾರ, ಭುಜ 2 ಸಮಾನವಾದ ಸ್ಥಿತಿಯಲ್ಲಿದೆ. ಈ ಸ್ಥಿತಿಯಲ್ಲಿ ದೀರ್ಘ ನಿಧಾನ ಉಸಿರಾಟದ ಕ್ರಿಯೆಯನ್ನು ಮಾಡ್ತಾ ಹೋಗುವುದು. ದೀರ್ಘ ನಿಧಾನ ಉಸಿರಾಟದ ಕ್ರಿಯೆಯ ಜೊತೆಯಲ್ಲಿ ಓಂಕಾರ ಅಭ್ಯಾಸವನ್ನು ಕೂಡ ಇಲ್ಲಿ ಮಾಡಿಕೊಳ್ಳಬಹುದು. ದೀರ್ಘ ಉಸಿರು ತಗೊಂಡು ಓಂಕಾರವನ್ನು ಹೇಳುವಂಥದ್ದನ್ನು ಈ ಸ್ಥಿತಿಯಲ್ಲಿ ಅಭ್ಯಾಸ ಮಾಡಿಕೊಳ್ಳಬಹುದು. ಹಾಗೆಯೇ ಕಣ್ಣುಗಳನ್ನು ನಿಧಾನವಾಗಿ ತೆರೆದು ಕೈಗಳನ್ನು ನಿಧಾನವಾಗಿ ತೆಗೆದು ಬಿಟ್ಟು ಒಂದು ಕಾಲನ್ನು ಮುಂದಕ್ಕೆ ನಿಧಾನವಾಗಿ ಸರಿಸುವುದು. ನಿಧಾನಕ್ಕೆ ಕಾಲನ್ನು ಮುಂದಕ್ಕೆ ಸರಿಸಬೇಕು. ಹಾಗೆಯೇ ಮುಂದಿನ ಕಾಲು ಅದನ್ನು ಮುಂದಕ್ಕೆ ಸಲ್ಲಿಸಿದ ಮೇಲೆ ಸ್ವಲ್ಪ ಒಮ್ಮೆ ಕಾಲನ್ನು ಸ್ವಲ್ಪ ಅಲುಗಾಡಿಸಿಕೊಳ್ಬೇಕು. ಅಲ್ಲಿ ಆಗಿರುವಂತಹ ಒತ್ತಡ ಏನಿದೆ ಅದನ್ನು ಮತ್ತೆ ಸಡಿಲ ಮಾಡಿಕೊಳ್ಬೇಕು. ಎಲ್ಲಿಯಾದರೂ ನರನಾಡಿಗಳಲ್ಲಿ ಹಿಡಿತ ಬಂದಿದ್ದರೆ, ನಿತ್ಯ ಅಭ್ಯಾಸ ಮಾಡುವವರಿಗೆ ಸಮಸ್ಯೆ ಇಲ್ಲ, ಯಾವಾಗಲಾದರೂ ಮಾಡಲಿಕ್ಕೆ ಅಥವಾ ಹೊಸ ಅಭ್ಯಾಸ ಮಾಡುವವರಿಗೆ ಸ್ವಲ್ಪ ಹಿಡ್ಕೊಳ್ಳುತ್ತೆ ನರ, ಅದರ ಬಗ್ಗೆ ಗಮನಿಸಿಕೊಳ್ಬೇಕು. ಇನ್ನು ಅದನ್ನೇ ಇನ್ನೊಂದು ಕಾಲಿನಿಂದ, ಒಂದು ಕಾಲು ಯಾವ ಕಾಲನ್ನು ಅಡಿಯಲ್ಲಿ ಇಟ್ಟುಕೊಂಡಿದ್ದೇವೆ ಅದನ್ನು ಈಗ ಮೇಲೆ ಬರಬೇಕು, ಇನ್ನೊಂದು ಕಾಲು ಅಡಿಯಲ್ಲಿ ಇಟ್ಕೊಳ್ಬೇಕು. ಆ ರೀತಿ ಇನ್ನೊಂದು ಕಾಲಿನಿಂದ ಕ್ರಿಯೆಯನ್ನು ಮಾಡೋದು. ಈಗ ಮಾಡಿದಂತೆ ಸ್ವಲ್ಪ ಕೆಳಗಡೆನೇ ಅಭ್ಯಾಸ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಮಾಡಲಿಕ್ಕೆ ಕಷ್ಟ ಅಂಥವರು ಹೇಗೆ ಮಾಡೋದು ಅದನ್ನು ಅಭ್ಯಾಸ ಮಾಡ್ತಿದ್ದಾರೆ, ತೋರಿಸ್ತಿದ್ದಾರೆ ಅದನ್ನು. ಹಾಗೆಯೇ ಎರಡನೇ ಕಾಲು ಸ್ವಲ್ಪ ಹತ್ತಿರಕ್ಕೆ ತಂದು ಕೈ ಅಡಿಯಿಂದ ಇಟ್ಕೊಂಡು ಹೇಳ್ಕೊಳ್ಳುವಂಥದ್ದು. ಪೂರ್ಣ ಸ್ಥಿತಿ, ಕೈಗಳನ್ನ ಮಂಡಿ ಮೇಲೆ ಮತ್ತು ಚಿನ್ಮುದ್ರೆ, ಸೊಂಟದಿಂದ ಶರೀರವನ್ನು ಮೇಲೆ ಕೇಳ್ಕೊಳ್ಳೋದು. ದೀರ್ಘ ಉಸಿರಾಟದ ಕ್ರಿಯೆ, ಇಲ್ಲಿ ಓಂಕಾರ ಅಥವಾ ಜಪ ಇದನ್ನು ಮಾಡೋದು. ಮತ್ತೆ ಕಣ್ಣುಗಳನ್ನು ನಿಧಾನಕ್ಕೆ ತೆರೆದು ಕೈಗಳನ್ನು ಬಿಟ್ಟು ಕಾಲನ್ನು ಮುಂದಕ್ಕೆ ಚಾಚಿ ಇಟ್ಕೊಂಡು ಶರೀರವನ್ನು ಒಮ್ಮೆ ಸಡಿಲಗೊಳಿಸುವ. ಕಾಲುಗಳಿಗೆ ಒಂದು ಸಣ್ಣ ಹಲ್ಚಲು ಕೊಡಿ, ಹಲಗಾಡಿಸ್ಕೊಳ್ಳಿ. ಇನ್ನು ಸಹಜವಾಗಿ ನಾವು ಹೇಗೆ ಪದ್ಮಾಸನವನ್ನು ಮಾಡಬೇಕು ಇದು ಅಭ್ಯಾಸವನ್ನು ಮಾಡಿದ್ದೀವಿ ನಾವು. ಸಹಜವಾಗಿ ತುಂಬ ಆದಷ್ಟು ಮುಂದೆ ಅಂದರೆ ನಮ್ಮ ಮಂಡಿ ಹೊಟ್ಟೆಯ ಹತ್ತಿರಕ್ಕೆ ಬರುವಷ್ಟು ಹತ್ತಿರಕ್ಕೆ ಪದ್ಮಾಸನದ ಸ್ಥಿತಿಯಲ್ಲಿ ಕಾಲನ್ನು ತಂದರೆ ತುಂಬ ಸೂಕ್ತ. ಮಾಡೋಣ ಅದನ್ನು.
ಪೂರ್ಣ ಎಡದ ಕಾಲನ್ನು ಪೂರ್ಣ ಹೊಟ್ಟೆಯ ಹತ್ತಿರಕ್ಕೆ ಬರುವಷ್ಟು, ಹೊಟ್ಟೆಯ ಕಿಬ್ಬು ಹೊಟ್ಟೆಯ ಹತ್ತಿರಕ್ಕೆ ನೋಡಿ ತುಂಬ ಮೇಲೆ ತಗೊಂಡಿದ್ದಾರೆ ಕಾಲನ್ನು. ಈಗ ಅಲ್ಲಿ ಬೆರಳುಗಳು ನೋಡಿ ಹೊರಗಡೆ ಹೋಗಿದೆ ಶರೀರದಿಂದ, ಅದನ್ನು ಗಮನಿಸಿಕೊಳ್ಳೋಣ. ಅದೇ ರೀತಿ ಇನ್ನೊಂದು ಕಾಲು, ಇಲ್ಲಿ ಕೆಳಗಡೆಯಿಂದ ಏನು ಇಡುವ ಅವಶ್ಯಕತೆ ಇಲ್ಲ. ತುಂಬ ಅಭ್ಯಾಸ ಆಗಿದೆ ನನಗೆ, ಈ ಸ್ಥಿತಿಯಲ್ಲಿ ಇದನ್ನು ಮಾಡಿಕೊಳ್ಳಬಹುದು. ಇಲ್ಲಿ ಕಿಬ್ಬು ಹೊಟ್ಟೆಯ ಭಾಗಕ್ಕೆ, ನಮ್ಮ ಮಂಡಿಯ ಭಾಗ ತಾಗುವುದರಿಂದ ವಿಶೇಷವಾದಂಥ ಲಾಭ ಉಂಟಾಗುತ್ತೆ. ಪದ್ಮಾಸನದಿಂದ ಬೇರೆ ಬೇರೆ ಆಸನಗಳನ್ನು ಮಾಡಲಿಕ್ಕಾಗತ್ತೆ. ಸೊಂಟ ಶರೀರ ಮೇಲೆ ಕೆತ್ತಿದೆ ನೋಡಿ, ಚಿನ್ಮುದ್ರೆ ಮಾಡಿಕೊಂಡಿದ್ದಾರೆ. ದೀರ್ಘ ಉಸಿರಾಟದ ಕ್ರಿಯೆ ಇಲ್ಲಿ ಓಂಕಾರ, ಜಪ, ಪ್ರಾಣಾಯಾಮ ಇದನ್ನು ಯಾವುದನ್ನು ಮಾಡಿಕೊಳ್ಳಬಹುದು. ಪದ್ಮಾಸನ. ಕಣ್ಣುಗಳನ್ನು ನಿಧಾನವಾಗಿ ತೆರೆದು ಕೈಗಳನ್ನು ಬಿಟ್ಟು ಕಾಲುಗಳನ್ನು ಮುಂದಕ್ಕೆ ನಿಧಾನವಾಗಿ ಚಾಚುತ್ತಾ ವಿಶ್ರಾಂತಿ, ಪೂರ್ಣ ವಿಶ್ರಾಂತಿಯ ಕಡೆಗೆ ಹೋಗೋಣ. ಪೂರ್ಣ ವಿಶ್ರಾಂತಿ, ಪರಿಪೂರ್ಣವಾಗಿರುವ ವಿಶ್ರಾಂತಿ. ಇನ್ನು ಎರಡನೆಯ ಆಸನ ಸುಪ್ತ ವಜ್ರಾಸನ. ಸುಪ್ತ ವಜ್ರಾಸನದ ಸ್ಥಿತಿ. ಇಲ್ಲಿ ವಿಶೇಷವಾಗಿ ಕಾಲಿನ ಎಲ್ಲ ಭಾಗಕ್ಕೂ ಲಾಭ ಆಗುತ್ತೆ. ಹಾಗೆ ಮುಖಕ್ಕೆ ಒಳ್ಳೆ ತೇಜಸ್ಸು, ಓಜಸ್ಸು, ಕಾಂತಿ ಉಂಟಾಗುತ್ತೆ. ಸುಪ್ತ ವಜ್ರಾಸನ. ಇದನ್ನು ಮಾಡಬೇಕಾದರೂ ಕೂಡ ಒಂದಿಷ್ಟು ಪೂರ್ವ ತಯಾರಿಗಳನ್ನು ಮಾಡಿಕೊಳ್ಳೋದು ಸೂಕ್ತ. ಅದಕ್ಕೆ ಕಾಲಿನ ಬೆರಳುಗಳನ್ನು ಸ್ವಲ್ಪ ಒಳಗಡೆ ಹೊರಗಡೆ ಚಾಚಿ ಅದನ್ನು ವ್ಯಾಯಾಮ ಮಾಡಿಕೊಂಡ್ರೆ ಆಗ ಅಲ್ಲಿ ಸ್ವಲ್ಪ ಸಲೀಸಾಗತ್ತೆ ಆ ಸ್ಥಿತಿಯಲ್ಲಿ. ಇನ್ನು ಸ್ವಲ್ಪ ಹಾಗೆಯೇ ಪಶ್ಚಿಮೋತ್ಥಾನಾಸನ ಮಾಡಿದ ಹಾಗೆ ಕೈಗಳನ್ನು ಸ್ವಲ್ಪ ಮುಂದಕ್ಕೆ ಚಾಚಿ ಇಟ್ಟುಕೊಂಡು ಸ್ವಲ್ಪ ಮುಂದಕ್ಕೆ ಬೆಂಡಾಗಿದ್ರೆ ಮುಂದಿನ ಸ್ಥಿತಿಗೆ ಹೋಗಲಿಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಹಾಗೆಯೇ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ, ಸ್ವಲ್ಪ ಹಿಂದಕ್ಕೆ ತಗೊಳ್ಳೋದು ಶರೀರವನ್ನು, ಮತ್ತೆ ಮುಂದಕ್ಕೆ ಬೆಂಡಾಗುವಂಥದ್ದು. ಇದನ್ನು ಮಾಡಿಕೊಂಡ್ರೆ ಸ್ವಲ್ಪ ಹೆಚ್ಚು ಲಾಭ ಆಗುತ್ತೆ. ಸುಪ್ತ ವಜ್ರಾಸನವನ್ನು ಮಾಡಲಿಕ್ಕೆ ಲಾಭ ಆಗುತ್ತೆ. ಈ ಸ್ಥಿತಿಯಿಂದ ಬೆನ್ನೆಲುಬು ನೇರ ಮಾಡಿಕೊಂಡು ಆಸನಕ್ಕೆ ಹೋಗೋಣ. ಕಾಲುಗಳನ್ನು ಗಮನಿಸಿ, ಕಾಲಿನ ಭಾಗ ನೋಡಿ ಹೇಗೆ ಇಟ್ಕೊಂಡಿದ್ದಾರೆ ಅಂತ. ಎಡಕಾಲನ್ನು ಮಂಡಿಯಿಂದ ಮಡಚಿ ಅದೇ ಕಾಲಿನ ಅಡಿಯಲ್ಲಿ ಇಡುವಂತಹ ಪ್ರಯತ್ನವನ್ನು ಮಾಡೋದು. ಅದೇ ರೀತಿ ಬಲಕಾಲು. ಎರಡೂ ಕಾಲಿನ ಹೆಬ್ಬೆರಳುಗಳು ಹತ್ತಿರ ಹತ್ತಿರ ಇದೆ. ಪೃಷ್ಠ ಹಿಮ್ಮಡಿಯ ಮೇಲೆ ಕೂತಿರಬೇಕು. ಅಲ್ಲಿ ಕೆಲವರಿಗೆ ಕೂತುಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಆ ಕಷ್ಟ ಆಗುವವರಿಗೆ ಸ್ವಲ್ಪ ಬಟ್ಟೆಯೆಲ್ಲ ಇಟ್ಕೊಂಡ್ರೆ, ಸ್ವಲ್ಪ ತಲೆದಿಂಬಿ ಇಟ್ಟುಕೊಂಡ್ರೆ ತುಂಬ ಸೂಕ್ತ. ಯಾರ್ಯಾರು ಪ್ರಥಮ ಮಾಡ್ತಾ ಇದ್ದೀರಿ ಅವರಿಗೆ ಮಾತ್ರ. ಹಾಗೆಯೇ ಮುಂದಿನ ಸ್ಥಿತಿಗೆ ಹೋಗಬೇಕಾದ್ರೆ ಕೈಗಳನ್ನು ಹಿಂದಕ್ಕೆ ಕೊಂಡು ಹೋಗಿ ಕಾಲಿನ ಬೆರಳುಗಳನ್ನು ಹಿಡ್ಕೊಳ್ಳೋದು. ಇದರಲ್ಲಿ ಏನು ವಿಶೇಷ ಅಂದರೆ, ನೀವು ಬೇರೆ ಬೇರೆ ಸ್ಥಿತಿಯಲ್ಲಿ ಕೂತಾಗ ಬೆನ್ನು ಕುಸಿಯುತ್ತದೆ. ಆದರೆ ವಜ್ರಾಸನದಲ್ಲಿ ಬೆನ್ನು ಕುಸಿಯಲ್ಲ, ಕುಸಿಲಿಕ್ಕೆ ಸಾಧ್ಯನೇ ಇಲ್ಲ. ಕುಸಿಯದೆ ಕೂತುಕೊಳ್ಬೇಕೆಂಬ ಆಸನ ಇದ್ದರೆ ಅದು ವಜ್ರಾಸನ ಮಾತ್ರ. ನೋಡಿ, ಬೆನ್ನು ನೇರ ಆಗಿದೆ ನೋಡಿ. ಅಲ್ಲಿಂದ ಮುಂದಕ್ಕೆ ಬಾಗುತ್ತಾ ಬರೋದು. ಹೊಟ್ಟೆಯ ಭಾಗವನ್ನು ತಾಗಿಸಿ, ಮತ್ತು ಹೃದಯ ಭಾಗ, ಮತ್ತು ತಲೆಯ ಭಾಗ ನೆಲದ ಕಡೆಗೆ ಹೋಗುತ್ತೆ. ಇಲ್ಲಿ ಪೂರ್ಣ ಹಣೆಯ ಭಾಗ ನೆಲಕ್ಕೆ ಸ್ಪರ್ಶ ಆಗುವಂತೆ ಗಮನಿಸಿಕೊಳ್ಬೇಕು. ದೀರ್ಘ ನಿಧಾನ ಉಸಿರಾಟದ ಕ್ರಿಯೆ. ಇಲ್ಲಿ ಇನ್ನೊಂದು ಭಾಗ ನಮ್ಮ ಕೈಗಳನ್ನು ಸಡಿಲವಾಗಿ ಕೆಳಗಡೆಯೂ ಇಟ್ಟುಕೊಳ್ಬಹುದು. ಈ ಸ್ಥಿತಿಯಲ್ಲಿಯೂ ಕೂಡ ಮಾಡಿಕೊಳ್ಬಹುದು. ದೀರ್ಘ ನಿಧಾನ ಉಸಿರಾಟದ ಕ್ರಿಯೆಯನ್ನು ಮಾಡ್ತಾ ಹೋಗಬೇಕು. ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಉಸಿರಾಟದ ಕ್ರಿಯೆಗೆ ಸಮಯ ಇಟ್ಟುಕೊಂಡ್ರೆ ತುಂಬ ಸೂಕ್ತ. ಕನಿಷ್ಠ ಅಂದರೆ 3 ಬಾರಿ, ಅದಕ್ಕಿಂತ ಹೆಚ್ಚು ತುಂಬ ಹೊತ್ತು ಉಸಿರಾಟದ ಕ್ರಿಯೆಯನ್ನು ಮಾಡಬಹುದು. ಸ್ಥಿರಂ ಸುಖಂ ಆಸನಂ ಅಂತ ಹೇಳಿದರು. ಸ್ಥಿರವಾಗಿರಬೇಕು,
ಆಗ ಅದರಲ್ಲಿ ಸಿಕ್ಕುವ ಸುಖ ಏನಿದೆ ಅದೇ ನಮಗೆ ತುಂಬ ಆನಂದವನ್ನು ಕೊಡುವಂಥದ್ದು. ನಿಧಾನ ಕಾಲಿನ ಆಧಾರದ ಮೇಲೆ ನಿಧಾನಕ್ಕೆ ಮೇಲಕ್ಕೆ ಬರುವುದು. ದೀರ್ಘ ಉಸಿರಾಟದ ಕ್ರಿಯೆಯನ್ನು ಮಾಡೋದು. ಕೈಗಳನ್ನು ಬಿಟ್ಟ ಮೇಲೆ ಕಾಲುಗಳನ್ನು ಮುಂದಕ್ಕೆ ಚಾಚಿಟ್ಟುಕೊಳ್ಳೋದು. ಎರಡು ಕಾಲುಗಳು ಪೂರ್ಣ ಮುಂದಕ್ಕೆ. ದೀರ್ಘ ಉಸಿರಾಟದ ಕ್ರಿಯೆ. ಈ ಸ್ಥಿತಿಯಲ್ಲಿ ವಿಶೇಷವಾಗಿ ಮುಖ, ಸೊಂಟದ ಭಾಗ, ಮಂಡಿಯ ಭಾಗ, ಕಾಲಿಗೆ ವಿಶೇಷ ಲಾಭವನ್ನು ಕೊಡುವಂಥದ್ದು. ಶಶಾಂಕಾಸನ ಯಾರ್ಯಾರಿಗೆ ಸೌಂದರ್ಯವನ್ನು ಹೆಚ್ಚು ಮಾಡಿಕೊಳ್ಳಬೇಕು ಅಂತ ಆಸೆ ಇದೆ ಅವರು ಈ ಆಸನವನ್ನು ಹೆಚ್ಚು ಅಭ್ಯಾಸ ಮಾಡಿಕೊಳ್ಬೋದು. ಇನ್ನು ಮನಸ್ಸಿಗೆ ಸಂಬಂಧಪಟ್ಟಂತಹ ಕ್ಲೈಬ್ಯತೆ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು, ದುಃಖ ಇರ್ಬೋದು, ಇದಕ್ಕೆಲ್ಲ ತುಂಬ ರಾಮಬಾಣ ಇದು. ಈ ಆಸನವನ್ನು ಮಾಡಿದರೆ ಲಾಭ ಆಗತ್ತೆ. ಈ ಆಸನವನ್ನು ನಿತ್ಯ ಅಭ್ಯಾಸ ಮಾಡೋಣ, ನಿರಂತರವಾಗಿ ಮಾಡೋಣ, ಮುಖಾಂತರವಾಗಿ ಆರೋಗ್ಯವಂತರಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ನಮಸ್ತೆ. ಎಲ್ಲರೂ ನೆಟ್ಟಿಗೆ ಕೂತ್ಕೊಳ್ಳೋಣ. ಪದ್ಮಾಸನವ ವಜ್ರಾಸನದ ಸ್ಥಿತಿಯಲ್ಲಿ ಕೂತ್ಕೊಂಡು ಚಿನ್ಮುದ್ರೆಯನ್ನು ಧಾರಣೆ ಮಾಡಿಕೊಳ್ಳೋಣ. 3 ಬೆರಳುಗಳು ಒಟ್ಟಿಗೆ ಇರಲಿ, ಹೆಬ್ಬೆರಳು ಜೋಡಿಸಿಟ್ಕೊಳ್ಳಿ. ಕೈಗಳನ್ನ ಮಂಡಿ ಮೇಲೆ ಇಟ್ಕೊಂಡು ದೀರ್ಘ ನಿಧಾನ ಉಸಿರಾಟದ ಕ್ರಿಯೆಯನ್ನು ಮಾಡೋಣ. ಗುರು ಪತಂಜಲಿ ಮಹಾಮುನಿಗಳನ್ನು ಸ್ಮರಣೆ ಮಾಡಿಕೊಳ್ತಾ, ತಂದೆ ತಾಯಿಯರನ್ನು ಸ್ಮರಣೆ ಮಾಡಿಕೊಳ್ತಾ, ಇಷ್ಟದೇವರನ್ನು ಸ್ಮರಣೆ ಮಾಡಿಕೊಳ್ತಾ ಕೊನೆಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣ ಮೇಲಕ್ಕೆ ಬಂದ ಮೇಲೆ ದೀರ್ಘ ಉಸಿರಾಟದ ಕ್ರಿಯೆಯನ್ನು ಮಾಡೋಣ. ಶರೀರ, ಮನ, ಬುದ್ಧಿಗೆ ಬರುವಂತಹ ಎಲ್ಲ ರೋಗ ರುಜಿನಾದಿಗಳನ್ನು ದೂರ ಮಾಡುವಂಥ ಯೋಗಾಭ್ಯಾಸವನ್ನು ಮಾಡಿದ್ದೇವೆ. ತನ್ಮೂಲಕ ನಮ್ಮ ಶರೀರಕ್ಕೆ ವಿಶೇಷವಾದ ಶಕ್ತಿ ಲಭ್ಯವಾಗಿದೆ. ರೋಗ ರುಜಿನಾದಿಗಳು ದೂರವಾಗುವಂತಹ ಆಗಿರುವಂತಹ ಎಲ್ಲ ಶಕ್ತಿಯು ನಮ್ಮ ಅನುಭವಕ್ಕೆ ಬಂದಿದೆ. ಇದನ್ನು ನಿತ್ಯ ನಾವು ಮಾಡೋಣ. ಮಾಡ್ತಾ ನಮ್ಮ ಆರೋಗ್ಯ ರಕ್ಷಣೆಯನ್ನು ಮಾಡೋಣ. ಮಾತ್ರ ಅಲ್ಲ, ಎಲ್ಲರೂ ಕೂಡ ಒಳ್ಳೆಯದನ್ನೇ ಮಾಡುವಂತೆ, ಒಳ್ಳೆಯದನ್ನೇ ನೋಡುವಂತೆ, ತನ್ಮೂಲಕ ದೇಶದ ಜನರೆಲ್ಲ ಸುಖಾನಂದವನ್ನು ಅನುಭವಿಸುವಂತೆ ಆಗಲಿ. ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಆ ತಾಯಿ ಭಾರತಿ ನಮಗೆ ಅನುಗ್ರಹಿಸಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ನಾಳೆ ಮತ್ತೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಅಲ್ಲಿವರೆಗೆ ವಂದನೆಗಳು.